ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನಿವತ್ತು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀನಿ ಚೆಕಪ್ಗೋಸ್ಕರ. ಚೆಕಪ್ ಆದಮೇಲೆ ಎಂತ ನಿಲ್ಲಿ ಕೇಳ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಬ್ಯಾಗೆಲ್ಲ ಇಟ್ಕೊಂಡಿದ್ದೀವಿ. ಎಂತ ಅಂದರೆ ಪುನಃ ಅಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ ಪುನಃ ಬಂದು ಇಟ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಬ್ಯಾಗ್ ಇಟ್ಕೊಂಡೇ ಬಂದದ್ದು. ಮತ್ತೆ ಈಗ ಹೋಗ್ತಾ ಇದೀವಿ. ನಾವು ಇಷ್ಟೊತ್ತಿಗೆ ಮುಟ್ಬೇಕಿತ್ತು, ಅಲ್ಲಿ ಬ್ಲಾಕ್ ಇತ್ತು. ನಂತೂರು ಫುಲ್ ಬ್ಲಾಕ್. ಎಂತ ಎಲ್ಲ ಕಡೆ ನೀರೇ. ಸ್ವಲ್ಪ ಮಳೆ ಬಂದದ್ದು, ಮಳೆ ಅಷ್ಟು ಬಂದದಕ್ಕೇನೆ ಅಷ್ಟು ನೀರು ಬಂದಿದೆ. ಇನ್ನು ಜಾಸ್ತಿ ಬಂದ್ರೆ ಫುಲ್ಲು ಇಲ್ಲಾದ್ರೂ ಬೊಲ್ಲನೆ. ಹಾಗೆ ಈಗ ಇನ್ನು ಸ್ವಲ್ಪ ಬ್ಲಾಕ್ ಅಲ್ಲಿ ನಿಂತಿದ್ದೀವಿ. ಅವರು ಡ್ರೈವಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ. ಬೆಳಿಗ್ಗೆ ತಿಂಡಿ ದೋಸೆ, ಅಮ್ಮ ನೀರು ದೋಸೆ ಮಾಡಿದ್ರು. ನೀರು ದೋಸೆ 2 ತಿಂದು ಬಂದಿದ್ದೀನಿ. ಮತ್ತೆ ನೋಡಬೇಕು ಅಲ್ಲಿ ಹೋದ್ಮೇಲೆ ಚೆಕಪ್ ಆದಮೇಲೆ ಎಂತ ಹೇಳ್ತಾರೆ ಏನು ಅಂತ. ಇಲ್ಲ ತೊಂದರೆ ಇಲ್ಲ, ಹುಷಾರಿದ್ದೀರಿ ಹೋಗಿ ಅಂದರೆ ಮನೆಗೆ ಬರೋದು, ಇಲ್ಲ ನಿಲ್ಲಬೇಕು ಅಂದರೆ ನಿಲ್ಲೋದು. ಹಾಸ್ಪಿಟಲಲ್ಲಿ ನಿಲ್ಲೋದೇ ಒಂದು ಟೆನ್ಷನ್. ಏನಾಗ್ತದೆ ಅಂತ ನೋಡಬೇಕು. ನಾವು ಈ ಸಲ ಯಾಕೆ ಬ್ಯಾಗ್ ಇಟ್ಕೊಂಡೆ ಅಂದರೆ, ನನ್ನ ಮಗನ ಫಸ್ಟ್ ಡೆಲಿವರಿ ಟೈಮಲ್ಲಿ ನಾವು ಟೆಸ್ಟಿಗೆ ಅಂತ ಹೋದದ್ದು, ನಾನು ನನ್ನ ಅಕ್ಕ. ಟೆಸ್ಟಿಗೆ ಅಂತ ಹೋಗುವಾಗಷ್ಟೊತ್ತಿಗೆ ಟೆಸ್ಟ್ ಎಲ್ಲ ಆಯಿತು ನಮ್ಮದು. 11:30-12 ಗಂಟೆಗೆ ಏನೋ ಟೆಸ್ಟ್ ಆಯಿತು. ಸರಿ, ಇನ್ನು ಮನೆಗೆ ಹೊರಡೋದು ಅಂತ ಹೊರಟ್ವಿ. ಅಷ್ಟೊತ್ತಿಗೆ ನನ್ನ ಸಣ್ಣ ಅಕ್ಕ ಆವಾಗ 2 ಮಂತೇನ ಪ್ರೆಗ್ನೆನ್ಸಿ ಅವಳು. ಹಾಗೆ ಅವಳದು ಸ್ಕ್ಯಾನಿಂಗ್ ಮಾಡ್ಬೇಕಂತ ಅಂದರು. ಹಾಗೆ ಅವಳು ಸ್ಕ್ಯಾನಿಂಗ್ ರಿಪೋರ್ಟ್ ಸಿಗ್ಲಿಕ್ಕೆ 2:30 ಏನೋ ಆಗ್ತದೆ ಅಂತ ಅಂದರು. ಸೊ ಹಾಗೆ ಇನ್ನು ಅವಳೊಬ್ಳನ್ನೇ ಯಾಕೆ ಬಿಟ್ಟು ಬರೋದು, ಒಟ್ಟಿಗೆ ಬರೋಣ ಅಂತ ನಿಂತು ಅಷ್ಟೊತ್ತಿಗೆ ನನಗೆ ಮಧ್ಯಾಹ್ನ ಒಂದು ಊಟಕ್ಕೆ ಅಂತ ಕೂತಿದ್ದೀವಿ, ನನಗೆ ನೋವು ಸ್ಟಾರ್ಟ್ ಆಯಿತು. ಆಮೇಲೆ ಡಾಕ್ಟ್ರು ಇನ್ನು 1 ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಮತ್ತೆ ಅವತ್ತೇ ಸಂಜೆ ಡೆಲಿವರಿ ಆಯಿತು. ಅದಕ್ಕೋಸ್ಕರನೇ ಇನ್ನು ಅದೆಲ್ಲ ಇದಾಗಲೇ ಬೇಡ ಅಂತಲೇ ಬ್ಯಾಗ್ ಇಟ್ಕೊಂಡು ಬಂದದ್ದು. ಇನ್ನೊಂದು, ನಮ್ಮ ಮಾವ ಮತ್ತೆ ಅತ್ತೆ ಪಾಪ ಅಲ್ಲಿಂದ, ಅವರು ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಅಲ್ಲಿಂದ ಪಾಪ ಇದು ಬಾಳೆನೆಲ್ಲ ಬಸ್ಸಲ್ಲಿ ಹಾಕಿ ಕಳಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ಚೆಕಪ್ ಇವತ್ತು ಹೋಗ್ತಿದ್ದೀವಿ ಅಂತ. ಅವ್ರು ಬಸ್ಸಲ್ಲಿ ಹಾಕಿ ಕಳಿಸಿ ಆಗಿದೆ. ಅದನ್ನೀಗ ತೆಕೊಳ್ಳಿಕ್ಕೆ ಯಾರಿಲ್ಲ. ಇನ್ನು ಪಾಪ ಲಿಖಿತನ ಹತ್ರ ಹೇಳಿದ್ವಿ. ಪಾಪ ಅವಳು ನಾನು ತೆಕೊಳ್ತೀನಿ ಅಂತ ಹೇಳಿದ್ಲು. ಆದ್ರಿಂದ ಈಗ ಅದೊಂದು ಟೆನ್ಷನ್ ಆಯ್ತು. ಇಲ್ಲಾದ್ರೆ ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಕಟ್ಟು ಕಳಿಸಿದ್ದಾರೆ, ನಮ್ಗೆ ಅದು ತೆಕೊಳ್ಳಿಕ್ಕೆ ಆಯ್ತು. ಇವ್ರು ಹೇಳಿದ್ರು ನೀವು ಫೋನ್ ಮಾಡಿ ಬೇಕಿತ್ತು. ಅವ್ರಿಗೇನು ಗೊತ್ತಿತ್ತು, ಫೋನಲ್ಲಿ ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಇದನ್ನು ಕೇಳಲಿಲ್ಲ, ನಾವು ಹೇಳಲಿಲ್ಲ. ಹಾಗೆ ಇನ್ನೊಂದೇನಂದ್ರೆ ಪಾಪ ಅವಳು ಲಿಖಿತ, ನಾವು ಎಂತ ಹೇಳಿದ್ರು ಪಾಪ ಹೋಗಿ, ಈಗ ಅವಳ ಮನೆಯದು ಕೆಲಸ ಆಗ್ತಾ ಉಂಟು. ಪಾಪ ಅವಳು ಹೋಗ್ತೀನಿ ತಗೊಂಡು ಬರ್ತೀನಿ ಅಂತ ಅಂದ್ಲು. ಬೇರೆ ಯಾರಾದ್ರೂ ಹಾಗೆ ಹೇಳ್ತಿದ್ರೆ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಬೇರೆ ಯಾರ ಹತ್ರನೂ ಹೇಳಲು ಇಲ್ಲ. ಮತ್ತೆ ಕೆಲಸಕ್ಕೆ ಹೋಗೋ ಪ್ರಾಬ್ಲಮ್ ಇರ್ತದಲ್ಲ, ಅವ್ರದ್ದು ಡ್ಯೂಟಿ ನೋಡ್ಕೊಂಡು ನಮ್ದು ಮಾಡ್ಲಿಕ್ಕೆ ಆಗ್ತದಾ? ಪಾಪ ಅವಳು ಬೇಗ ನಾ ಮಾಡ್ತೀನಿ ಅಂದ್ರೆ ಎಂತ ಕರೆದ್ರು ಮಾತ್ರ ಮನೆಗೆ ಬರ್ತಾಳೆ. ಮೊನ್ನೆ ನಾನು ಒಬ್ಳೇ ಇರುವುದು ಅಂತ ಪಾಪ ಅದಕ್ಕೂ ಬಂದಿದ್ದಾಳೆ. ಅಲ್ಲಿ ಮನೆಯಲ್ಲಿ ಕೆಲಸ ಇತ್ತು ಅವಳಿಗೆ ತುಂಬಾ. ಪಾಪ ಗಡಿ ಫೋನ್ ಬರ್ತಾ ಇತ್ತು. ನನಗೇನೆ ಬೇಜಾರಾಯ್ತು, ಪಾಪ ಇವಳನ್ನ ಯಾಕೆ ನಾವು ನಿಲ್ಲಿಸಿದ್ದು ಅಂತ. ಆಮೇಲೆ ಪಾಪ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಹೋದ್ಲು. ನಾನು ಅತ್ತೆ ಕೊಟ್ಟದ್ದು ಅಂತ ಹೇಳಿದ್ದೆಲ್ಲ, ಅತ್ತೆ ಕೊಟ್ಟು ಕಳಿಸಿದ್ದೇನೆ ಅಂತ. ಇಲ್ಲಿ ಇಟ್ಟಿದ್ಲು, ದೊಡ್ಡ ಬ್ಯಾಗಲ್ಲಿ ಕೊಟ್ಟು ಕಳಿಸಿದ್ದಾರೆ, ಫುಲ್ ಪ್ಯಾಕ್ ಮಾಡಿ. ನಾವು ತೆಕೊಂಡ್ವಿ ಅಂತ ಲಿಖಿತನಿಗೆ ಹೇಳಿ ಕಾಲ್ ಮಾಡಿ ಹೇಳ್ತೀವಿ. ಓಕೆ, ಲಿಖಿತನಿಗೆ ಕಾಲ್ ಮಾಡಿದ್ವಿ. ಅವಳು ಮನೆಗೇನೆ ಬನ್ನಿ ಅಂತ ಹೇಳಿದ್ಲು. ಹಾಗೆ ಸೀದಾ ಅವಳ ಮನೆಗೆ ಅಂತ ಹೋಗ್ತಾ ಇದ್ದೀವಿ. ನಡಿಲಿಕ್ಕೆ ಉಂಟಾ ಅಂತ ಅಂದೆ. ಅಂದ್ರೆ ನನಗೆ ಸ್ವಲ್ಪ ಸೈಡ್ ಎಲ್ಲ ನೋವಾಗ್ತಾ ಉಂಟು. ನಡಿಲಿಕ್ಕಿದ್ರೆ ಹೋಗುದಿಲ್ಲ ಅಂತಿದ್ದೆ, ಮತ್ತೆ ಇಲ್ಲ ಅಂತೆ. ನಾನು ಫಸ್ಟ್ ಟೈಮ್ ಬರೋದು. ಇವರಾದ್ರೆ ಬಂದಿದ್ದಾರೆ, ಸ್ವಲ್ಪ ಇರೋದಂತ ಇಲ್ಲಿ ಹೋಗ್ತಾ ಇದ್ದೀವಿ. ಅವಳೆ ಪಾಪ ಬಂದಿದ್ದಾಳೆ ನೋಡಿ ಕರ್ಕೊಂಡು ಹೋಗ್ಲಿಕ್ಕೆ. ಈ ರೋಡಲ್ಲಿ ಎಂತ ಮೋಟರ್ಸ್ ಅವಳ ಹಿಂದೆ ಹೋಗ್ತಾ ಇದ್ದೀವಿ ನಾವು.
ಅಲ್ಲಿ ಹಾಸ್ಪಿಟಲಿಂದ ಬಂದು ಸ್ವಲ್ಪ ಮಲಗಿ ಈಗ ನನ್ನ ಮಗನ ಇವತ್ತು ಮನೆಯಲ್ಲೇ ಇದ್ದ, ಹುಷಾರಿರ್ಲಿಲ್ಲ ಅಂತ. ಈಗ ಎದ್ದ ನೋಡಿ. ಹಾಗೆ ಎದ್ದ ತಕ್ಷಣ ನೆನಪಾಯಿತು, ಅತ್ತೆ ಮಾವ ಕಳಿಸಿದ್ರು ಅಂತ ಹೇಳಿದೆಲ್ಲ, ಅವರು ಇದನ್ನೇ ಕಳಿಸಿದ್ದು. ಮನೆಯೆಲ್ಲ ಆದದ್ದು ಬಾಳೆಹಣ್ಣು ಇದನ್ನು ಕೊಟ್ಟು ಕಳಿಸಿದ್ದಾರೆ. ಹಾಗೆ ಅದೊಂದೆರಡು ತಿಂದೆ, ಸೂಪರಾಗಿ ಉಂಟು. ಸ್ವಲ್ಪ ಅನ್ನ ಆಗಿದೆ, ಇನ್ನು ಕೆಲವು ಇದು ಕಾಯಿ ಉಂಟು. ಇವನು ಎದ್ದು ಮುಖ ತೊಳೆದಿಲ್ಲ, ಎಂತದಿಲ್ಲ, ಆಚೆ ಮನೆಗೆ ಹೋಗ್ತಾನಂತೆ. ಮುಖ ತೊಳೆಯೋದಿಲ್ವಾ? ಅಜ್ಜಿ ಕೇಳುದು ಮುಖ ತೊಳೆಯೋದಿಲ್ವಾ ಅಂತ. ಹೌದು ಪಾಪ ಏನು ಕೂಡ್ತಾ ಇಲ್ಲ ಅದಕ್ಕೆ. ಅವನಿಗೊಂದು ಹಲ್ಲು ನೋವು ಪುನಃ. ಎಲ್ಲನೂ ಬಾಯಿಯಲ್ಲಿ, ಬಾಯಿ ಎಂತ ಉಂಟು ಅದರಲ್ಲಿ ಎಲ್ಲ ನೋವು ಅವನಿಗೆ. ಎರಡಲ್ಲೂ ತೆಗಿಲಿಕ್ಕೂ ಆಗಲ್ಲ, ಅದೀಗ ಗಟ್ಟಿ ಆಗ್ತಾ ಬಂದಿದೆ. ಮೊನ್ನೆ ಅಲಗಾಡ್ತಾ ಆದರೂ ಇತ್ತು, ಈಗ ಅದು ಗಟ್ಟಿ ಆಯಿತು. ಅದೇ ನೋಡಿ, ಅವನಿಗೆ ನೆನಪಾಗೋದು ನಾವು ಹೇಳುವಾಗ ನೆನಪಾಗ್ತದೆ. ಗದ್ದು ಬರುವುದಿಲ್ಲ, ಅವನಿಗೆ ಜಾಸ್ತಿ ಮಾತಾಡ್ಲಿಕ್ಕೂ ಆಗಲ್ಲ ಈಗ. ಅದೇಪ್ಪ ಅಜ್ಜಿ ಹೇಳುದು, ಆಚೆ ಮನೆಗೆ ಹೋಗುದು, ಬರ್ತೀಯಾ ಅಂತ. ಪೋಪರ್ನ ಪೋದು ಬಲ್ಲಿ ಪಕ್ಕ ಬನ್ನಿ ಹೊಳೆ ಚಪ್ಪಲ್ ಹೊಡೆದಾರ. ಅವರಿಬ್ರು ಆಚೆ ಮನೆಗೆ ಹೋಗಿ ಬರ್ತಾರಂತೆ. ನಾನು ಅವ್ರು ಬಂದ ಮೇಲೆ ಒಂದು ಕಷಾಯ ಇಡೋಣ ಅಂತ ಯಾವಾಗಲೂ ಇಡುವುದೇ, ಎಲ್ರಿಗೂ ಗೊತ್ತು. ಅದು ಹಿಂದಿ ನೋಡಿದ್ದು ಕಷಾಯ ಇಡ್ತೀನಿ, ಇಲ್ಲದೆ ಜೀರಿಗೆ ಕಷಾಯ ಎಲ್ಲ ಹುಡಿ ಮಾಡಿದ್ದು. ಅವನಿಗೆ ಮುಂಜಾಗ್ರತೆಯಾಗಿ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಆಯ್ತು, ಇಬ್ರು ಹೊರಟ್ರು. ಬಾಯ್ ಅಂತ ಬೇಗ ಬಲೆ. ಅವ್ರು ಎಂತೆಲ್ಲ ಆಚೆ ಮನೆಗೆ ಹೋಗುದು. ನಮಗೆ ಒಂದೇ ಅಂದರೆ ಆಚೆ ಮನೆಗೆ ಹೋಗ್ಬೇಕಂದ್ರೆ ನಿಜವಾಗ್ಲೂ ಇದು ಹತ್ತಿರ, ಬಟ್ ದಾರಿ ಇಲ್ಲ. ಇಲ್ಲಿಂದಲೇ ಹೋಗ್ಬೇಕು, ಹೀಗೇನೆ ಹೋಗ್ಬೇಕು, ಈಚೆಯಿಂದ ಮಾಡ್ಕೊಂಡು ಆಚೆ ಹೋಗ್ಬೇಕು. ಈಗ ಅಲ್ಲಿಂದ ಬಂದು ಹಾಯ್ ಹೇಳ್ತಾನೆ, ತೋರಿಸ್ತೀನಿ ನಿಮಗೆ. ಈಗ ಅಲ್ಲಿ ಬರ್ತಾರೆ, ಅಲ್ಲಿ ಮೆಟ್ಲುಂಟು. ನಾನು ಅವತ್ತೊಮ್ಮೆ ಹೇಳಿದ್ದೆ, ನಾವು ಆಚೆ ತೆಕೊಳ್ಳೋದು ರೆಂಟಿಗೆ ಇದು ಮಾಡೋದು ಅಂತಿದ್ವಿ. ಅಲ್ಲಿ ತುಂಬ ಸ್ಟೆಪ್ ಉಂಟು. ಇಲ್ಲಿಗಿಂತ ಅದು ದೊಡ್ಡದು ಮನೆ, ಆದರೆ ಅಲ್ಲಿ ತುಂಬ ಸ್ಟೆಪ್ ಉಂಟು. ನಮ್ಮ ಅಮ್ಮನಿಗೆಲ್ಲ ಮೇಲೆ ಕೆಳಗೆ ಹತ್ತಿರುವಾಗ ಸಾಕಾಗ್ತದೆ. ಅದೇ ನನ್ನ ಮಗದ ಮೊದಲೇ ನಿಂತಲ್ಲಿ ನಿಲ್ಲಲ್ಲ, ಇಡೀ ಊರು ಆಚೆ ಈಚೆ ಓಡಾಡ್ತಾ ಇರ್ತಾನೆ. ಅದಕ್ಕೆ ಬೇಡ ಅಂತ. ಇವತ್ತು ಸ್ವಲ್ಪ ಮಳೆ ಇತ್ತಲ್ವಾ, ಹಾಗೆ ಬಟ್ಟೆ ಎಲ್ಲ ನಮ್ಮ ಆ ಥರ ಹಾಕಿಟ್ಟಿದ್ದಾರೆ. ಜಾಸ್ತಿಯಾಗಿ ಅಲ್ಲೇ ಹಾಕೋದು ನಾವು ಬಟ್ಟೆ ಒಣಗಲಿಕ್ಕೆ. ಅಲ್ಲಿ ಸೀಟ್ ಹಾಕಿಟ್ಟಿದ್ದಾರೆ, ಅಲ್ಲಿ ಹಾಕೋದು ನಾವು ಬಟ್ಟೆ ಒಣಗಲಿಕ್ಕೆ, ಅಲ್ಲಿ ಹಾಕೋದು. ಏನಿಲ್ಲ, ನಾವು ಬಟ್ಟೆ ಒಗೆಯುವ ಅಲ್ಲಿಂದ ತೋರಿಸ್ತೀನಿ. ಅಲ್ಲಿ ಬಟ್ಟೆ ಒಗಿಲಿಕ್ಕೆ, ಅಲ್ಲೇ ಮೇಲೆ ಹೋದರೆ ಆಯಿತು. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ಅಷ್ಟೇ. ಅದೇ ಇವರಿಗೆ ಇಲ್ಲಿಗೆ ಬರ್ತಾರೆ. ಇಲ್ಲಾದರೂ ಅವ್ನಿಗೆ ಛತ್ರಿ ಹಿಡ್ಕೊಂಡು ಹೋಗೋದು ಅದು ಒಳ್ಳೆಯದೇ ಆಯಿತು. ಸ್ವಲ್ಪ ಹನಿಯಾಗಿ ಸ್ವಲ್ಪ ಬರ್ತಾ ಉಂಟು ಲೈಟಾಗಿ ಮಳೆ. ಅವ್ರು ಬಂದಿಲ್ಲ, ಆಂಟಿದು ಫುಲ್ಲು ದೈ ಇಲ್ಲೆಲ್ಲ ಇತ್ತು ಮೊದಲು, ಕೆಳಗಿಟ್ಟಿದ್ದಾರೆ ಎಲ್ಲ. ನೋಡಿ ಬಂದ. ಹಾಯ್, ಮೆಲ್ಲ ದೀಲೆ ಅಲ್ಪ ತಿರ್ತು, ಕೆಳಗಿಟ್ಟು ಬಿಡು. ಹಾಂ, ಅಜ್ಜಿ ತಲೆಗೆ ಸೀರೆನ ಹೊಸ್ಕೊಂಡು ಬಂದರು. ಆಯಿತು, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಅಲ್ಲಿಂದ ಬರ್ತಾರೆ. ಅರ್ಧ ಅಂತ ಇಲ್ಲ, ಹೇಳಲಿಕ್ಕಿಲ್ಲ, ಕೂತ್ಕೊಂಡು ಪಟ್ಟಂಗ ಹೊಡೆದ್ರೆ ಜಾಸ್ತಿನೂ ಆಗ್ತದೆ ಟೈಮ್. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಓಕೆ, ಬಾಯ್.